ಮಂಗಳೂರಿನ ಕೊಡಿಯಲ್ಬೈಲ್ನ ಶಾರದಾ ವಿದ್ಯಾಲಯದ ಆವರಣದಲ್ಲಿ ವೈಭವದ ಹೊನಲು ಬೆಳಕಿನ ಕ್ರೀಡೋತ್ಸವ ನವೆಂಬರ್ 30ರಂದು ಸಂಜೆ 5 ಗಂಟೆಗೆ ನಡೆಯಲಿದೆ ಎಂದು ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಪ್ರೊಫೆಸರ್ ಎಂಪಿ ಪುರಾಣಿಕ್ ತಿಳಿಸಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ನಮ್ಮ 3 ಶಿಕ್ಷಣ ಸಂಸ್ಥೆಯ ಸುಮಾರು 2,000 ವಿದ್ಯಾರ್ಥಿಗಳಿಂದ ಶ್ರೀರಾಮ ಮಂದಿರ ನಿರ್ಮಾಣದ ಪ್ರಾತ್ಯಕ್ಷಿಕೆ, ಸ್ಕೇಟಿಂಗ್ ಪ್ರದರ್ಶನ, ಎನ್ಸಿಸಿ ಪಥಸಂಚಲನ, ದಂಡ ವ್ಯಾಯಾಮ, ಬೈಕ್ ಮತ್ತು ಸೈಕಲ್ ಸಾಹಸ, ಚಂದ್ರಯಾನ, ಮಲ್ಲಕಂಬ ಸಾಹಸ ಪ್ರದರ್ಶನ ಸೇರಿದಂತೆ ಅನೇಕ ಮೈನವಿರೇಳಿಸುವ ಸಾಹಸ ಪ್ರದರ್ಶನಗಳು ನಡೆಯಲಿದೆ ಎಂದರು. ನಾಳೆ 30ನೇ ತಾರೀಕಿನಲ್ಲಿ ನಡೆಯುವಂತಹ ಹೊನಲು ಬೆಳಕಿನ ಈ ಕ್ರೀಡೋತ್ಸವ ಏನಿದೆ, ಇದು ಕಳೆದ 10-18 ವರ್ಷದಿಂದ ನಾವು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೇವೆ. ನಮಗೆ 3 ಕ್ಯಾಂಪಸ್ಗಳಲ್ಲಿ ನಮ್ಮ ಶಾಲೆಗಳಿವೆ. ಮಂಗಳೂರಿನಲ್ಲಿ ಶಾರದಾ ವಿದ್ಯಾಲಯ ಮತ್ತು ಶಾರದಾ ಪ್ರಿ ಯೂನಿವರ್ಸಿಟಿ ಕಾಲೇಜ್, ತಲಪಾಡಿಯಲ್ಲಿ ಅಲ್ಲಿ ಡೇ ಸ್ಕೂಲ್, ರೆಸಿಡೆನ್ಷಿಯಲ್ ಸ್ಕೂಲ್, ಅದೇ ರೀತಿ ಆಯುರ್ವೇದ ಕಾಲೇಜು, ನ್ಯಾಚುರೋಪತಿ ಕಾಲೇಜಲ್ಲಿದೆ, ಡಿಗ್ರಿ ಕಾಲೇಜ್ ಇದೆ. ಅದೇ ರೀತಿ ವಾಮಂಜೂರಿನಲ್ಲಿ ಶುಭೋದಯ ವಿದ್ಯಾಲಯ ಅನ್ನತಕ್ಕಂಥ ಸಂಸ್ಥೆ ಕೂಡ ಇದೆ. ಈಗ 3 ಕ್ಯಾಂಪಸ್ ನಮ್ಮ ವಿದ್ಯಾಸಂಸ್ಥೆ ಸುಮಾರು 8,000ಕ್ಕಿಂತಲೂ ಅಧಿಕ ಮಕ್ಕಳು ನಮ್ಮಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಈ ಹೊನಲು ಬೆಳಕಿನ ಈ ಕ್ರೀಡೋತ್ಸವದಲ್ಲಿ ಸುಮಾರು 2,000ಕ್ಕಿಂತಲೂ ಮಿಕ್ಕ ಮಕ್ಕಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಸಾಂಸ್ಕೃತಿಕ ವಿಚಾರಗಳಲ್ಲಿ ಗುಂಪಲ್ಲಿ ಕಾರ್ಯಕ್ರಮ ಇರ್ತದೆ, ಸಾಹಸ ಕ್ರೀಡೆ ಇದರಲ್ಲಿ ಕೂಡ ಇದೆ. ಈ ಸಂದರ್ಭ ಶಾರದಾ ವಿದ್ಯಾಲಯದ ಪ್ರಾಂಶುಪಾಲರಾದ ಸುನೀತಾ, ಶಾರದಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಮಹಾಬಲೇಶ್ ಭಟ್, ಶಾರದಾ ವಿದ್ಯಾಲಯದ ಉಪ ಪ್ರಾಂಶುಪಾಲರಾದ ದಯಾನಂದ್ ಕಟೇಲ್ ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.